ಕೃಷಿ ಸಿರಿ ನಮ್ಮೆಲ್ಲರ ಕನಸು ನನಸಾಗಲಿಕ್ಕೆ ಇನ್ನು ಒಂದು ದಿನ ಬಾಕಿ ಇದೆ. ಇಡೀ ಜಿಲ್ಲೆ ಮಾತ್ರ ಅಲ್ಲ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡದ ಜೊತೆ ಮಲೆನಾಡಿನ ಜಿಲ್ಲೆಗಳಾದ ಶಿವಮೊಗ್ಗ, ಚಿಕ್ಕಮಗಳೂರು, ಮಡಿಕೇರಿ, ಹಾಸನದಿಂದಲೂ ಸಹ ದೊಡ್ಡ ಮಟ್ಟದಲ್ಲಿ ಕೃಷಿಕರು, ಯುವಕರು, ಉದ್ಯಮಿಗಳು ಮತ್ತು ಪತ್ರಿಕೋದ್ಯಮ ಮಿತ್ರಗಳು, ನಿಜವಾಗಿ ಇದನ್ನೊಂದು ಯಾವುದೋ ಒಂದು ಕಾರ್ಯಕ್ರಮ ಅಂತ ಎಣಿಸ್ಕೊಳ್ಳೋದೆ, ಪ್ರತಿಯೊಬ್ಬರು ಇದು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಸ್ಪಂದಿಸಿದ ರೀತಿ ನಮ್ಗೆ ದೊಡ್ಡ ಹುಮ್ಮಸ್ಸನ್ನು ಕೊಟ್ಟಿದೆ. ಒಮ್ಮೆ ಇದು ಕೋವಿಡ್ನಿಂದಾಗಿ ನಿಂತು ಹೋಗಿತ್ತು, ಆದರೆ ಪುನಃ ಚಿಗಿತು ಬಂದ ರೀತಿ ಇದು ಮತ್ತೆ ಅದು ಉತ್ಸಾಹ ಪಡೆದುಕೊಂಡಿದ್ದರಿಂದ ನಮ್ಗೆ ತುಂಬ ಖುಷಿಯಾಗಿದೆ. 3 ದಿನಗಳ ಕಾರ್ಯಕ್ರಮ ಅತಿ ದೊಡ್ಡ ಮಟ್ಟದಲ್ಲಿ, ಶ್ರೇಷ್ಠ ಮಟ್ಟದಲ್ಲಿ ನಡೀಲಿಕ್ಕಿದೆ. ಆ ಮೈದಾನಕ್ಕೆ ತಾಗಿಕೊಂಡೇ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವ ನಮ್ಮ ಗ್ರಾಮೀಣ ಬದುಕಿನ ಕಲ್ಪನೆ, ಕುಂಬಾರಿಕೆ, ನೇಕಾರಿಕೆ, ಕಮ್ಮಾರಿಕೆ, ಹೀಗೆ ಪ್ರತಿಯೊಂದೊಂದು ಒಂದು ಕಾಡಿಲಿದೆ. ಆ ಕಾಡಿನ ಪಕ್ಕದಲ್ಲೇ ಅದೆಲ್ಲ ಕುಟುಂಬಗಳಿರುವುದು, ಅನಂತರ ಕಾಡು ಬರುವುದು. ಇದೊಂದು ನೈಜ ವಸ್ತು ಹಳ್ಳಿಯ ಬದುಕನ್ನು ಕಟ್ಟಿಕೊಡುವ ದೊಡ್ಡ ಕಲ್ಪನೆಯಲ್ಲಿ ನಡೀತಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರ ನಾವು ಕೋರ್ತಾ ಇದ್ದೇವೆ. ಆ ದಿನ ಕೃಷಿಗೆ ಪೂರಕವಾಗಿ ಸಂಬಂಧಪಟ್ಟ 15 ಜನರನ್ನ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಹಾಜಬ್ಬ ಇರ್ಬೋದು, ಮಾಲಿಂಗ ಇರ್ಬೋದು, ಅವರ ಉಪಸ್ಥಿತಿಯಲ್ಲೇ ಸಾಧಕರನ್ನ ಪ್ರತಿದಿನ 5 ಸಾಧಕರು, ಒಂದು 15 ಜನ ಸಾಧಕರನ್ನು ಗುರುತಿಸುವ ಕೆಲಸ ಆಗಲಿಕ್ಕಿದೆ. ಶ್ರೀಮತಿ ಕಮಲಾ ಶ್ರೀಕರ್, ಅಬೂಬಕರ್ ಸಿದ್ದಿಕ್, BK ದೇವರಾಯರಾವ್, ಮಹಾಂತೇಶ್ ಚೌಧರಿ, ಜಗದೀಶ್ ಗಿರಿ, ರಘುರಾಮ್ ಕುಲಾಲ್, ವಿಶ್ವೇಶ್ವರ ಸಜ್ಜನ, ಜನಾರ್ದನ ಗೌಡ, ಗಣಪತಿ ಭಟ್, ಸುಧಾಕರ್ ಪೂಜಾರಿ, ನಿತ್ಯಾನಂದ ಕರ್ಕೇರ, ಶ್ರೀನಿವಾಸ್ ಗಾಣಿಗ, ಚಂದ್ರಶೇಖರ್ ಆಚಾರ್ಯ, ಹರಿಕೃಷ್ಣ ತೋಡಿನಾಯ, ಕಾಳಪ್ಪ ಪ್ರಿಯಪಟ್ಟಣ, SR ದೇವರಾಜ್. ಅಂದ್ರೆ ಗುಲ್ಬರ್ಗದಿಂದ ನಮ್ಮ ಚಾಮರಾಜನಗರದವರೆಗೆ, ಆ ಕಡೆ ಕೋಲಾರದಿಂದ ದಕ್ಷಿಣ ಕನ್ನಡದ ಈ ಎಲ್ಲ ಭಾಗಗಳಿಂದ ನಾವು ಕೃಷಿ ಸಾಧಕರನ್ನ ಗುರುತಿಸಿದ್ದೇವೆ. ಕೇವಲ ನಮ್ಮ ಜಿಲ್ಲೆಗೆ ಗಮನ ಕೊಟ್ಟು ನಾವು ಮಾಡಿದ್ದಲ್ಲ. ಮತ್ತೆ ದೊಡ್ಡ ವಿಶೇಷ ಆಕರ್ಷಣೆ ಅಂದ್ರೆ ಕೃಷಿಕರನ್ನ ಕರೆಯುವುದು ದೊಡ್ಡ ಕೆಲಸ ಅಲ್ಲ, ಬಂದೇ ಬರ್ತಾರೆ. ಕೃಷಿ ಚಿಂತಕರು, ಕೃಷಿ ಪ್ರಾಯೋಜಕರು ಬರ್ತಾರೆ. ಆದ್ರೆ ಕೃಷಿಗೆ ವಿದ್ಯಾರ್ಥಿಗಳು ಮತ್ತು ಉದ್ಯಮಿಗಳು ಬರ್ತಾ ಇರೋದು. ನಾವು ಕುಳಿತು ಕೇಳ್ತೇವೆ, ನಾವು ಗೋಷ್ಠಿಯಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿ ಸುಮಾರು ಒಂದು 3,000 ವಿದ್ಯಾರ್ಥಿಗಳು ಪ್ರಥಮ ದಿನ ಸುಮಾರು 3:30 ಗಂಟೆಗೆ 3 ಅಥವಾ 4 ವಿಶ್ವವಿದ್ಯಾನಿಲಯ, ಮಂಗಳೂರು ವಿಶ್ವವಿದ್ಯಾನಿಲಯ, ಶ್ರೀನಿವಾಸ ವಿಶ್ವವಿದ್ಯಾನಿಲಯ, ಯಾನಪೋಯ ವಿಶ್ವವಿದ್ಯಾನಿಲಯ, ನಿಟ್ಟೆ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳ ಸಂಪನ್ಮೂಲತೆಯಲ್ಲಿ ನಾವು ಕಾರ್ಯಕ್ರಮವನ್ನ ದೊಡ್ಡ ಗೋಷ್ಠಿನ ಆಯೋಜಿಸಿದ್ದೇವೆ. ಸುಮಾರು 2,000 ರಿಂದ 3,000 ವಿದ್ಯಾರ್ಥಿಗಳು ಸೇರಿಕೊಂಡು ಕೃಷಿಯ ಬಗ್ಗೆ ಚಿಂತನೆ ಮಂಥನ ಮಾಡಲಿಕ್ಕಿದ್ದಾರೆ. ಕ್ವಶನ್ಗಳ ಅದರ ಉದಾಹರಣೆ ಆಗಲಿಕ್ಕಿದೆ. ಜೊತೆಗೆ ನಮ್ಮ ಪೊಲೀಸ್ ಕಮಿಷನರ್ ಆದ ಶ್ರೀ ಶಶಿಕುಮಾರ್ ಅವರು ಬಾಟ್ನಿಯಲ್ಲಿ ಪದವೀಧರರು. ನಾನು ಸಹ ಆ ಸಂವಹನದಲ್ಲಿ ಭಾಗವಹಿಸ್ತೇನೆ, ನಾನು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಕೊಡ್ತೇನೆ ಅಂತ ಹೇಳುದು ನಮಗೆ ದೊಡ್ಡ ಒಂದು ಉತ್ತೇಜನ ಕೊಟ್ಟಿದೆ. ಹಾಗಾಗಿ ಇಡೀ ಒಂದು ಕೃಷಿ ಮೇಳ ದೊಡ್ಡ ಮಟ್ಟದಲ್ಲಿ ಚಾಲನೆ ಪಡ್ಕೊಂಡಿದೆ. ಅದೆಲ್ಲ ಕ್ರೆಡಿಟ್, ದೊಡ್ಡ ಮಟ್ಟದ ಕ್ರೆಡಿಟ್ ನಮ್ಮ ಮಾಧ್ಯಮದ ಮಿತ್ರರಿಗೆ ಹೋಗುತ್ತೆ. ಮಾಧ್ಯಮ ಮಿತ್ರರು ಅಂದಿನಿಂದ ನವೆಂಬರ್ನಿಂದ ಇವತ್ತಿನವರೆಗೆ ಎಡಬಿಡದೆ ಅದರ ಫಾಲೋ ಅಪ್ ಮಾಡಿ ನಮಗೆಲ್ಲ ಕೊಟ್ಟ ಧೈರ್ಯ, ಸಾಂತ್ವನ, ಇದು ನಿಲ್ಬಾರ್ದು, ಕೃಷಿ ಸಮ್ಮೇಳನ ನಡಿಬೇಕು ಎನ್ನುವುದು. ಯಾಕಂದ್ರೆ ಯಾವುದೇ ಕಮರ್ಷಿಯಲ್ ಕಾರಣಕ್ಕೆ ನಾವು ಮಾಡ್ತಾ ಇಲ್ಲ. ಯುವಕರನ್ನ, ಉದ್ಯಮಿಗಳನ್ನ, ವೈದ್ಯರನ್ನ, ವಿಜ್ಞಾನಿಗಳನ್ನ, ಇಂಜಿನಿಯರ್ಸ್ಗಳನ್ನ, ವೈಟ್ ಕಾಲರ್ ಜಾಬ್ಗಳನ್ನವರನ್ನ ಕೃಷಿಯತ್ತ ಎಳೆದು ತರುವ ಕೆಲಸ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ದೇವೆ. ನಮ್ದೊಂದು ಕನಸಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷಿಯ ಭತ್ತದ ಕಣಜ ನಾವು, ಆದ್ರೆ ಭತ್ತ ಇಲ್ಲ. ನೀರಿನ ಸಾಗರವೇ ಈ ದಕ್ಷಿಣ ಕನ್ನಡ, ಅದರ ನೀರು ಇಲ್ಲಿ ಕಡಿಮೆ ಆಗ್ತಾ ಇದೆ. ಇದನ್ನೆಲ್ಲ ಉಳಿಸಿ ಬೆಳೆಸಲಿಕ್ಕೆ ನಮ್ಮಲ್ಲಿ ಎಲ್ಲಿಯೂ ಒಂದು ಕೃಷಿ, ಕೈಗಾರಿಕೆ, ಹೈನುಗಾರಿಕೆ, ಮೀನುಗಾರಿಕೆ, ತೋಟಗಾರಿಕೆ ಯಾವುದೇ ಕಾಲೇಜ್ ಇಲ್ಲ. ಹಾಗಾಗಿ ಮೂಲ್ಕಿ ಪರಿಸರದಲ್ಲಿ ಮುಂದಿನ ದಿನಗಳಲ್ಲಿ ಈ ಕೃಷಿ ಮೇಳದನ್ನೇ ಪ್ರೇರಣೆಯಾಗಿ ಪಡೆದುಕೊಂಡು ಒಂದು ಕೃಷಿಗೆ, ಕೈಗಾರಿಕೆಗೆ, ಹೈನುಗಾರಿಕೆಗೆ, ಮೀನುಗಾರಿಕೆಗೆ, ಗೋಸಾಗಣೆ, ಇದಕ್ಕೆಲ್ಲದಕ್ಕೊಂದು ಪೂರಕವಾದ ಒಂದು ಕಾಲೇಜನ್ನು, ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕುವ ಬಗ್ಗೆ ಸಹ ಈ ಎಲ್ಲ ಸಮಾನ ಮನಸ್ಕರಿಂದ ಚಿಂತನೆ ನಡೆದಿದೆ. ಈ ಚಿಂತನೆಗೆ ಅಲ್ಲಿ ನಾವು ಅಂಗೀಕಾರ ನೀಡುವ ಬಗ್ಗೆಯೂ ಚಿಂತನೆ ನಡೆಯಲಿಕ್ಕಿದೆ. ಅದಕ್ಕೆಲ್ಲಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರಕ್ಕಾಗಿ ನಾವು ಪ್ರೀತಿಯಿಂದ, ಕಳಕಳಿಯಿಂದ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ನಮ್ಮದು ಪ್ರಾರಂಭವಾಗಲಿದೆ. ತಮ್ಮೆಲ್ಲರ ಇಷ್ಟು ದಿನದವರೆಗೆ ನಿಮ್ಮೆಲ್ಲರ ಸಹಕಾರ ತುಂಬ ಹೋಗ್ಬಿಟ್ಟಿದೆ. ಇನ್ನು ಮುಂದೆ ಕೂಡ 3 ದಿವಸ ಕೂಡ ನೀವು ತುಂಬ ಸಹಕಾರ ಕೊಡಬೇಕು. ನಮ್ಮ ಏನು ಕನಸುಂಟು, ಕೃಷಿಕರಿಗೆ ಏನು ಸೌಲಭ್ಯ ಸಿಗಬೇಕು, ಅದೆಲ್ಲ ನಿಮ್ಮ ಮುಖಾಂತರ ಅದು ಕೃಷಿಕರಿಗೆ ತಲುಪಬೇಕಂತ ನಮ್ಮ ಆಶಯ. ಅದರ ಒಟ್ಟಿಗೆ ನಾವು ಇದು ಸಣ್ಣ ಕಿಡಿಯಾಗಿ ಒಂದು ಹುಟ್ಟುಕೊಂಡ ಸಣ್ಣ ಸಂಸ್ಥೆ ಇವತ್ತು ದೊಡ್ಡ ಹೆಮ್ಮರವಾಗಿ ಕೃಷಿ ಮೇಳಕ್ಕೆ ತಕ್ಕ ಮಾಡುವಂತ ಒಂದು ಯೋಜನೆ ಹಾಕಿ ಅದು ಇವತ್ತು ಸಫಲತೆಯತ್ತ ಸಾಗ್ತಾ ಉಂಟು. ತಮ್ಮೆಲ್ಲರ ನೈಜವಾದ ನಮಗೆ ಸಹಕಾರವನ್ನು, ಪ್ರೇರಣೆಯನ್ನು ಕೊಟ್ಟು
ಈ ಒಂದು ನಮ್ಮ ಈ ದೊಡ್ಡ ಸಮ್ಮೇಳನವನ್ನು ಉತ್ಕೃಷ್ಟ ರೀತಿಯಲ್ಲಿ ಐಶ್ವರ್ಯ ನಿಮ್ಮ ಪಾತ್ರವು ದೊಡ್ಡದು. ನೀವೆಲ್ಲ ಬಂದು ನಮಗೆ ಸಹಕರಿಸಬೇಕಂತ ಕೆಳಗಡೆ ವಿನಂತಿ ಮಾಡುತ್ತಾ, ಹಾಗೂ ನಿಮ್ಮ ಮುಖಾಂತರ ಕೃಷಿಕರಿಗೆ ಹಾಗೂ ಜನತೆಗೆ ನಿಮ್ಮಿಂದ ಇನ್ನಷ್ಟು ಹಳ್ಳಿಗೆ ತಲುಪಲೆಂದು ನಮ್ಮ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದೇನೆ. ಥ್ಯಾಂಕ್ ಯು. ಆಗಲೇ ನಮ್ಮ ಕೃಷಿ ಮೇಳಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಕೆಲವೇ ಗಂಟೆಗಳಲ್ಲಿ ನಾಳೆ 9 ಗಂಟೆಯಿಂದ ಕೃಷಿ ಮೇಳ ಅನ್ನುವಂಥದ್ದು ಧ್ವಜಾರೋಹಣ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಳ್ಳಲಿದೆ. ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿಯೂ ಹಾಗೂ ಇಲ್ಲಿವರೆಗೆ ನಾವು 47 ಪೂರ್ವಭಾವಿ ಸಭೆಯನ್ನ ನಡೆಸಿಕೊಂಡು ಬಂದಿದ್ದೇವೆ. ಈ ಕೃಷಿ ಮೇಳದಲ್ಲಿ ಒಂದು ವಿಶೇಷತೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಒಂದು ಸಂಘವನ್ನ ಮಾಡಿದ್ದಕ್ಕೋಸ್ಕರ ಕೃಷಿ ಇಲಾಖೆಯವರು ಒಂದು 10 ಲಕ್ಷ ರೂಪಾಯಿಯ ಯಂತ್ರೋಪಕರಣವನ್ನ ಅನುದಾನವಾಗಿ ನಮ್ಮ ವಿನಯ ಕೃಷಿ ಬೆಳೆಗಾರರ ಸಂಘಕ್ಕೆ ಆ ದಿನ ನಡೆಯುವಂತಹ ಕಾರ್ಯಕ್ರಮದಲ್ಲಿ ನೀಡಲಿಕ್ಕಿದ್ದಾರೆ. ಮತ್ತೆ ವಿನಯ ಸಾವಯವ ಕುಚ್ಚಲಕ್ಕಿಯನ್ನು ಸಹ ನಾವು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಇದುವರೆಗೆ ಆಯೋಜಕರ ಆ ಒಂದು ಹಿನ್ನೆಲೆ, ಈ ಒಂದು ಕಾರ್ಯಕ್ರಮ ನಡೆಯಬೇಕಾದ್ರೆ ಆ ಒಂದು ಪರಿಶ್ರಮ ಸಂಕಷ್ಟ ಅನ್ನುವಂಥದ್ದು ಶ್ರಮಿಸಿದವರಿಗೆ ಗೊತ್ತಿರ್ತದೆ. ನಾಳೆ ಅದು ಯಶಸ್ವಿ ಆಗಬೇಕಾದ್ರೆ ಮಾಧ್ಯಮ ಮಿತ್ರರಲ್ಲಿ ನಿಮ್ಮ ಮೂಲಕ ಜನತೆಯಲ್ಲಿ ಕೇಳಿಕೊಳ್ಳುವಂಥದ್ದು, ನಾಳೆ ಎಲ್ಲರೂ ಸಹ ಇದೊಂದು ಕಾರ್ಯಕ್ರಮ ಅನಿಸದೆ ಒಂದು ಅಧ್ಯಯನ ಕೇಂದ್ರವಾಗಿ ಅದನ್ನ ಮನದಲ್ಲಿ ಇಟ್ಟುಕೊಂಡು ಅವರು ಕುಟುಂಬ ಸಮೇತರಾಗಿ ಈ ಒಂದು ಕೃಷಿ ಮೇಳಕ್ಕೆ ಬರುವಂತೆ ನೀವು ಆಹ್ವಾನವನ್ನ ನಾವು ನೀಡ್ತಾ ಇದ್ದೇವೆ. ಮನರಂಜನೀಯವಾಗಿ, ಖಾಲಿ ಕೃಷಿಕರಲ್ಲದೆ ಮನರಂಜನೀಯವಾಗಿ ವೀಕೆಂಡ್ಗಳನ್ನು ನೀವು ಮನೆಯಲ್ಲಿ ಕೂತ್ಕೊಳ್ಳಲು ಕಳೆದ ಕಾಲವನ್ನು ಹರಣ ಮಾಡದೆ ಇಲ್ಲಿ ಬಂದು ನಿಮ್ಮ ಕೃಷಿಗೆ ನೀವು ಒತ್ತನ್ನು ಕೊಟ್ಟಿದಾಗ ಜೀವನವನ್ನ ಮುನ್ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಿಮ್ಮ ಮೂಲಕ ಮತ್ತೊಮ್ಮೆ ಮನವಿ ಅಂತ ಹೇಳಿದ್ರೆ, ಎಲ್ಲ ಕೃಷಿಕರು ಈ ಒಂದು 3 ದಿನದ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು. ಜೊತೆಗೆ ಎಲ್ಲ ಸಿಟಿಯಲ್ಲಿರುವಂತವರು ಪ್ರತಿಯೊಬ್ಬರು ಸಹ ಆ ಒಂದು ಮೇಳದಲ್ಲಿ ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಡೋದು, ಮಾಧ್ಯಮದ ಮುಖಾಂತರ ಮನವಿಯನ್ನ ಮಾಡಿಕೊಡ್ತಾ ಇದ್ದೇವೆ ಜನತೆ.